ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಫೇಸ್ಬುಕ್ ಜರ್ನಲಿಸಂ ಅನ್ನೋ ವಿಷಯದ ಕುರಿತಾಗಿ ನನ್ನ ಕೆಲವು ಅಭಿಪ್ರಾಯಗಳನ್ನು ನಿಮ್ಮ ಮುಂದೆ ಇಡೋದಕ್ಕೆ ಬಯಸ್ತಾ ಇದ್ದೇನೆ. ಸ್ನೇಹಿತರೆ, ಇಂದಿನ ದಿನಮಾನಗಳಲ್ಲಿ ನಾವು ಮಾಧ್ಯಮವನ್ನು ಹೊರತುಪಡಿಸಿದಂತಹ ಬದುಕನ್ನು ಕಲ್ಪಿಸಿಕೊಳ್ಳುವುದು ಕೂಡ ಬಹಳ ಕಷ್ಟ. ಯಾಕೆಂತಂದರೆ ಮಾಧ್ಯಮ ಅನ್ನುವಂಥದ್ದು ಪ್ರತಿ ದಿನದ ನಮ್ಮ ಬದುಕಿನಲ್ಲಿ ಅದು ಹಾಸುಹೊಕ್ಕಾಗಿದೆ. ಹಾಗಾಗಿ ಮಾಧ್ಯಮ ಇಲ್ಲದ ಜಗತ್ತನ್ನು ಊಹಿಸಿಕೊಳ್ಳೋದು ಕೂಡ ನಮ್ಮಿಂದ ಸಾಧ್ಯ ಆಗ್ತಾ ಇಲ್ಲ. ಇವತ್ತು ನಮ್ಮ ಕಣ್ಣ ಮುಂದೆ ಇರುವಂತಹ ಟಿವಿ, ಕೈಯಲ್ಲಿರುವಂತಹ ಪತ್ರಿಕೆ, ಇವೆಲ್ಲವೂ ಕೂಡ ಮಾಧ್ಯಮದ ಪ್ರಮುಖ ಭಾಗವಾಗಿ ನಮ್ಮ ಮುಂದೆ ಇರುವಂಥದ್ದನ್ನು ನಾವೆಲ್ಲ ಕಂಡಿದ್ದೇವೆ, ಗುರುತಿಸಿದ್ದೇವೆ. ಆದರೆ ಈ ಮಾಧ್ಯಮ ವ್ಯವಸ್ಥೆ ಹೇಗೆ ಆರಂಭ ಆಯಿತು ಮತ್ತು ಇವತ್ತಿನ ದಿನಕ್ಕಾಗುವಾಗ ಅದು ಎಷ್ಟರ ಮಟ್ಟಿಗೆ ವಿಸ್ತರಿಸಿಕೊಂಡಿದೆ ಅನ್ನೋದನ್ನು ನಾವು ಗುರುತಿಸೋದಕ್ಕೆ ಸಾಧ್ಯ ಇದೆ. ಬಹಳ ಮುಖ್ಯವಾಗಿ ಹೇಳೋದಾದರೆ, ಬಹಳ ಹಿಂದಿನ ಕಾಲಕ್ಕೆ ನಾವು ಯೋಚನೆ ಮಾಡಿದರೆ ಪಕ್ಷಿಗಳ ಕಾಲಿಗೆ ಪತ್ರವನ್ನು ಕಟ್ಟುವುದರ ಮುಖೇನ ಇನ್ನೊಂದು ಊರಿಗೋ ಇನ್ನೊಬ್ಬ ವ್ಯಕ್ತಿಗೋ ಮಾಹಿತಿಯನ್ನು ಕಳುಹಿಸಿಕೊಡ್ತಾ ಇದ್ದಂತಹ ಸಂಗತಿಗಳನ್ನು ನಾವು ಕೇಳಿದ್ದೇವೆ. ಅದರ ಮುಂದುವರಿದ ಭಾಗವಾಗಿ ಡಂಗುರ ಸಾರುವುದರ ಮುಖೇನ ಹೇಳಬೇಕಾದ ಮಾಹಿತಿಯನ್ನ ಹೇಳಬೇಕಾದ ಜನರ ಸಮ್ಮುಖದಲ್ಲಿ ಹೇಳೋದನ್ನು ಕೂಡ ನಾವು ಗಮನಿಸಿದ್ದೇವೆ. ಹಾಗೆಯೇ ಅದು ಮುಂದುವರಿತಾ ಅಥವಾ ಅದರ ಜೊತೆಗೇನೆ 4 ಮಂದಿ ಸೇರುವಂತಹ ಪ್ರದೇಶದಲ್ಲಿ ಒಂದು ಗೋಡೆಯಲ್ಲಿ ಬರಹವನ್ನು ಬರೆಯುವುದರ ಮುಖೇನ ಮಾಹಿತಿಯ ವಿನಿಮಯ ಆಗ್ತಾ ಇತ್ತು ಅನ್ನೋದನ್ನು ಕೂಡ ನಾವು ಕೇಳಿದ್ದೇವೆ. ಸೊ ಇಂತಹದೇ ವ್ಯವಸ್ಥೆ ಬೆಳೀತಾ ಆಮೇಲೆ ಪತ್ರಿಕೆ ಬಂತು, ರೇಡಿಯೋ ಬಂತು, ದೂರದರ್ಶನ ಬಂತು, ಸಿನಿಮಾ ಬಂತು. ಹೀಗೆ ಮಾಧ್ಯಮ ಬಹಳ ವಿಸ್ತಾರಗೊಳ್ತಾ ಬಂತು ಅನ್ನೋದನ್ನು ನಾವು ಗುರುತಿಸೋದಕ್ಕೆ ಸಾಧ್ಯ ಇದೆ. ಒಂದು ಮುಖ್ಯವಾದ ಸಂಗತಿಯನ್ನ ನಾವಿಲ್ಲಿ ಹೇಳಬೇಕು. ಏನಂತಂದ್ರೆ, ಪ್ರತಿಯೊಂದು ಮಾಧ್ಯಮದ ಹೊಸ ಆಯಾಮಗಳು ತೆರೆದುಕೊಳ್ಳುತ್ತಾ ಇರುವ ಹೊತ್ತಿಗೂ ಕೂಡ ಅವು ಎಲ್ಲವೂ ಏನನ್ನ ಮಾಡಿದ್ದಾವೆ ಅಂತ ಕೇಳಿದ್ರೆ, ಮತ್ತಷ್ಟು ಸಂವಹನ ಸಾಧ್ಯತೆಯನ್ನ ಸುಲಭ ಮಾಡ್ತಾ ಸಾಗಿದ್ದಾವೆ. ಉದಾಹರಣೆಗೆ, ಪತ್ರಿಕೆಯಿಂದ ಟಿವಿಗೆ ಬಂದಾಗ ಅಥವಾ ರೇಡಿಯೋಕ್ಕೆ ಬಂದಾಗ ಮತ್ತಷ್ಟು ಅದು ವ್ಯಾಪಕತ್ವವನ್ನ ಪಡ್ಕೊಳ್ತು ಅಂತ. ಪತ್ರಿಕೆ ಅದು ಎಲ್ಲೆಲ್ಲ ತಾನು ರೀಚ್ ಆಗುತ್ತದೋ ಅಲ್ಲೆಲ್ಲ ಮಾಹಿತಿಯನ್ನ ಕೊಟ್ಟರೆ, ರೇಡಿಯೋ ಹಾಗಲ್ಲ, ಬಹುತೇಕ ಇಡೀ ದೇಶಾದ್ಯಂತ ಏಕಕಾಲಕ್ಕೆ ಮಾಹಿತಿಯನ್ನು ಕೊಡೋದಕ್ಕೆ ಶಕ್ತ ಆಯಿತು. ಟಿವಿ ಬಂದ ಮೇಲಂತೂ ಅದು ಆಡಿಯೋ ವಿಜುವಲ್ ಮೀಡಿಯಂ ಅಂತ ಹೇಳ್ತೇವೆ. ಕಾಣುವುದು ಮತ್ತೆ ಕೇಳುವುದು ಎರಡೂ ಸಾಧ್ಯ ಆಯಿತು. ಹಾಗಾಗಿ ಟಿವಿ ಬಹು ಬೇಗನೆ ಜನಪ್ರಿಯತೆಯನ್ನು ಕೂಡ ಪಡ್ಕೊಳ್ತು. ಅದಾದ ನಂತರ ನಾವು ಇವತ್ತು ಯಾವ ಯುಗದಲ್ಲಿ ಬದುಕ್ತಾ ಇದ್ದೇವೆ ಅಂತ ಕೇಳಿದ್ರೆ, ನಾವು ಸಾಮಾಜಿಕ ಮಾಧ್ಯಮದ ಯುಗದಲ್ಲಿ ಬದುಕ್ತಾ ಇದ್ದೇವೆ. ಈ ಸಾಮಾಜಿಕ ಮಾಧ್ಯಮ ಅಂತೂ ನಮ್ಮ ಬದುಕನ್ನ ಸಂಪೂರ್ಣವಾಗಿ ಆವರಿಸಿಕೊಂಡಿದೆ ಅಂತಾನೆ ಹೇಳ್ಬೋದು. ಸಾಮಾಜಿಕ ಮಾಧ್ಯಮ ಅಂದ ತಕ್ಷಣ ನಮ್ಮ ಕಣ್ಣ ಮುಂದೆ ಯೂಟ್ಯೂಬ್, ಟ್ವಿಟ್ಟರ್ ಇಂತಹ ಅನೇಕ ಸಂಗತಿಗಳು ಕಟ್ಟಿಕೊಳ್ತವೆ. ಅವುಗಳಲ್ಲಿ ಒಂದು ಮತ್ತು ಬಹಳ ಪ್ರಾಮುಖ್ಯವಾದ ಒಂದು ವಿಷಯ ಅಂತಂದ್ರೆ, ಅದು ನಿಮಗೆ, ನನಗೆ, ಎಲ್ಲರಿಗೂ ಚಿರಪರಿಚಿತ ಆದಂತಹ ಫೇಸ್ಬುಕ್. ಇವತ್ತು ಫೇಸ್ಬುಕ್ನಲ್ಲಿ ಇಲ್ಲದವರು ಯಾರು ಅಂತ ಕೇಳಿದ್ರೆ ಬಹುಶಃ ಅಂಥವ್ರನ್ನು ಹುಡುಕೋದು ಬಹಳ ಕಷ್ಟ. ಅದರಲ್ಲಿ ನಿಯಮ ಇದೆ, 18 ವರ್ಷ ಆದವರು ಫೇಸ್ಬುಕ್ ಅನ್ನ ಬಳಸಬಹುದು ಅಂತ. ಆದರೆ ವಯಸ್ಸನ್ನು ಸುಳ್ಳೆ ಹೇಳಿ ಎಷ್ಟೋ ಜನ ಸಣ್ಣ ಮಕ್ಕಳಿಂದ ತೊಡಗಿ ವೃದ್ಧರವರೆಗೆ ಈ ಫೇಸ್ಬುಕ್ ಅನ್ನ ಬಳಸ್ತಾ ಇರೋದು ನಮ್ಮ ಗಮನಕ್ಕೆ ಬರುತ್ತದೆ. ಫೇಸ್ಬುಕ್ ಇವತ್ತು ಎಂಥ ಒಂದು ಜಾಲವನ್ನು ನಿರ್ಮಿಸಿದೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬರೂ ಅದರೊಳಗೆ ಬರುವವರೇ ಅಥವಾ ಬರುವುದಕ್ಕಾಗಿ ಕಾಯುತ್ತಿರುವವರೇ. ಯಾಕೆ ಈ ಫೇಸ್ಬುಕ್ ಇಷ್ಟೊಂದು ಪ್ರಚಲಿತಕ್ಕೆ ಬಂತು? ಯಾಕೆ ಇದು ನಮ್ಮೆಲ್ಲರನ್ನ ಒಂದು ರೀತಿಯಲ್ಲಿ ಸಂಮೋಹಕಗೊಳಿಸ್ತಾ ಇದೆ ಅಂತ ಕೇಳಿದ್ರೆ, ಅದಕ್ಕೆ ಅದರದ್ದೇ ಆದ ಕಾರಣಗಳಿದೆ. ಮೊದಲೆಲ್ಲ ನಮ್ಮ ವಿಷಯವನ್ನು ಹೇಳೋದಕ್ಕೆ ಪತ್ರಿಕೆ ಮಾಧ್ಯಮ ಆಗಿತ್ತು. ಬಹಳ ಸ್ವಲ್ಪ ಗಂಭೀರವಾದ ಸಂಗತಿ ಅಂತಂದ್ರೆ, ಪತ್ರಿಕೆಯೊಂದಿಗೆ ಟಿವಿ ಕೂಡ ಮಾಧ್ಯಮ ಆಗಿತ್ತು. ಆದರೆ ಈಗ ಹಾಗಲ್ಲ. ನಮ್ಮ ವಿಷಯವನ್ನು ಹೇಳೋದಕ್ಕೆ ನಮಗೆ ಫೇಸ್ಬುಕ್ ಅತ್ಯಂತ ಒಳ್ಳೆಯ ಮಾಧ್ಯಮ ಆಗಿದೆ. ಪತ್ರಿಕೆಗಳಲ್ಲಿ ಒಂದು ಸುದ್ದಿ ಬರಬೇಕು ಅಂತಂದ್ರೆ, ಟಿವಿಯಲ್ಲಿ ಒಂದು ಸುದ್ದಿ ಬರಬೇಕು ಅಂತಂದ್ರೆ, ಅದಕ್ಕೆ ಅದರದ್ದೇ ಆದ ಕೆಲವು ನೀತಿ ನಿಯಮಗಳಿದೆ. ನಾವು ಅದನ್ನ ಸುದ್ದಿ ಮೌಲ್ಯಗಳು ಅಂತ ಕರಿತೇವೆ. ಯಾವ ಸುದ್ದಿಗಳು ಅಂತಹ ಮೌಲ್ಯವನ್ನು ಹೊಂದಿದ್ದಾವೋ ಅಥವಾ ಸಾಮಾಜಿಕ ಮೌಲ್ಯವನ್ನು ಹೊಂದಿದ್ದಾವೋ ಅವುಗಳು ಮಾತ್ರ ಟಿವಿ ಅಥವಾ ಪತ್ರಿಕೆಯಲ್ಲಿ ಕಾಣಿಸಿಕೊಳ್ಳಬಲ್ಲವು. ಉಳಿದ ಸಂಗತಿಗಳು ಖಂಡಿತವಾಗಿ ಅಲ್ಲಿ ಪ್ರಕಟ ಆಗ್ಲಿಕ್ಕಿಲ್ಲ. ಆದರೆ ಫೇಸ್ಬುಕ್ ಮಾಡಿದ ಒಂದು ವಿಶೇಷ ಮೋಡಿ ಏನು ಕೇಳಿದ್ರೆ, ಎಷ್ಟು ಸಾಮಾನ್ಯ ಸಂಗತಿಯಾದರೂ ಕೂಡ ಅದು ಫೇಸ್ಬುಕ್ನಲ್ಲಿ ಪ್ರಕಟಗೊಳ್ಳಬಲ್ಲದು.
ತನ್ಮೂಲಕ ಇಡೀ ಪ್ರಪಂಚದಾದ್ಯಂತ ಅದು ಪಸರಿಸಿಕೊಳ್ಳಬಲ್ಲದು ಅಂತ ಹೇಳುವಂಥದ್ದು. ಇವತ್ತು ಒಂದು ಫೇಸ್ಬುಕ್ನಲ್ಲಿ ಹಾಕುವಂತಹ ಒಂದು ಸಣ್ಣ ಪೋಸ್ಟ್ ಅದು ಕೇವಲ ನಮ್ಮ ಊರಿನಲ್ಲಷ್ಟೇ ಅಲ್ಲ, ಪಕ್ಕದ ಊರಿನಲ್ಲಷ್ಟೇ ಅಲ್ಲ, ಈ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಮಾತ್ರ ಅಲ್ಲದೆ ಪ್ರಪಂಚದಾದ್ಯಂತ ಪಸರಿಸಿಕೊಳ್ಳಬಲ್ಲದು ಅನ್ನುವುದೇ ಈ ಫೇಸ್ಬುಕ್ನ ವಿಶೇಷತೆ. ಫೇಸ್ಬುಕ್ ಅತ್ಯಂತ ಸುಲಭಕ್ಕೆ ನಾವು ಸಹಸ್ರಾರು, ಲಕ್ಷಾಂತರ, ಕೋಟ್ಯಂತರ ಮಂದಿಯನ್ನ ತಲುಪಬಹುದಾದ ಒಂದು ಒಳ್ಳೆಯ ಮಾಧ್ಯಮ ವ್ಯವಸ್ಥೆಯಾಗಿ ಇವತ್ತು ಬೆಳೆದು ಬಂದಿದೆ ಅಥವಾ ಕಾರ್ಯನಿರ್ವಹಿಸ್ತಾ ಇದೆ. ಹಾಗಾಗಿ ಫೇಸ್ಬುಕ್ನಲ್ಲಿ ನಾವು ಹಾಕುವಂಥದ್ದು, ಅದು ಪೋಸ್ಟ್ ಏನು ಹೇಳ್ತೇವೆ ನಾವು ಪೋಸ್ಟ್ ಅಂತ ಹೇಳಿ, ಆ ಪೋಸ್ಟಿಗೆ ಇವತ್ತು ಸಾಕಷ್ಟು ಮನ್ನಣೆ ಸಿಗ್ತಾ ಇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಇವತ್ತು ನಮಗೆಲ್ಲರಿಗೂ, ಅದು ನಮ್ಮ ವೈಯಕ್ತಿಕ ವಿಷಯ ಆಗಿರ್ಬೋದು ಅಥವಾ ನಾವು ಯಾವ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆಯೋ ಆ ಸಂಸ್ಥೆಗೆ ಸಂಬಂಧಪಟ್ಟಂಥ ವಿಷಯ ಆಗಿರ್ಬೋದು ಅಥವಾ ಯಾವುದೋ ಒಂದು ಉತ್ತಮ ವ್ಯವಸ್ಥೆಯ ಕುರಿತಾಗಿ ಹೇಳಬೇಕಾದ ಸಂಗತಿ ಇರಬಹುದು, ಇವೆಲ್ಲವನ್ನು ಕೂಡ ಫೇಸ್ಬುಕ್ನಲ್ಲಿ ಪ್ರಕಟಿಸುವುದಕ್ಕೆ ಸಾಧ್ಯ ಆಗ್ತಾ ಇದೆ. ನಮ್ಮಲ್ಲೆಲ್ಲ ಒಂದು ದೊಡ್ಡ ಕಲ್ಪನೆ ಇದೆ, ನಾಗರಿಕ ಪತ್ರಿಕೋದ್ಯಮ ಅಂತ ಹೇಳುವಂಥದ್ದು. ಈ ನಾಗರಿಕ ಪತ್ರಿಕೋದ್ಯಮ ಅಂತ ಹೇಳಿದ್ರೆ ಸಮಾಜದ ನಾಗರಿಕರೇ ಪತ್ರಕರ್ತರಾಗಿ ಕೆಲಸ ನಿರ್ವಹಿಸುವಂತಹ ಕಲ್ಪನೆ. ಅಂದ್ರೆ ನಾನೊಬ್ಬ ವ್ಯಕ್ತಿಯಾಗಿ ಈ ಸಮಾಜದಲ್ಲಿ ಯಾವುದೋ ಒಂದು ಸಂಗತಿಯನ್ನ ಗುರುತಿಸಿದಾಗ ಅದನ್ನ ಬರೆಯುವುದರ ಮುಖಾಂತರ ಅಥವಾ ಹೇಳುವುದರ ಮುಖಾಂತರ ಮತ್ತೊಂದಷ್ಟು ಮಂದಿಗೆ ತಲುಪಿಸುವಂತಹ ಕಲ್ಪನೆಯನ್ನೇ ನಾಗರಿಕ ಪತ್ರಿಕೋದ್ಯಮ ಅಂತ ಹೇಳ್ತೇವೆ. ಈ ನಾಗರಿಕ ಪತ್ರಿಕೋದ್ಯಮಕ್ಕೆ ಫೇಸ್ಬುಕ್ ಅನ್ನುವಂಥದ್ದು ಬಹಳ ದೊಡ್ಡ ವೇದಿಕೆ ಆಗಿದೆ ಅನ್ನೋದನ್ನ ನಾವಿವತ್ತು ಗಮನಿಸುವುದಕ್ಕೆ ಸಾಧ್ಯ. ಇವತ್ತು ಬಹುತೇಕ ಎಲ್ಲರ ಕೈಯಲ್ಲಿ ಆಧುನಿಕ ಮೊಬೈಲ್ ಸೆಟ್ಗಳು ಬಂದಿವೆ. ಈ ಮೊಬೈಲ್ ಸೆಟ್ಗಳ ವಿಶೇಷತೆ ಏನು ಕೇಳಿದ್ರೆ, ತುಂಬಾ ಒಳ್ಳೆಯ ಗುಣಮಟ್ಟದ ಭಾವಚಿತ್ರ ಅಥವಾ ಏನು ಫೋಟೋ ಅಂತ ನಾವು ಹೇಳ್ತೇವೆ, ವಿಡಿಯೋ, ಈ ಎಲ್ಲವನ್ನು ನಾವು ಸೆರೆ ಹಿಡಿಯೋದಕ್ಕೆ ಸಾಧ್ಯ ಇದೆ. ಹೀಗೆ ಸೆರೆ ಹಿಡಿದ ಸಂಗತಿಗಳನ್ನ ನಾವು ವಾಟ್ಸಪ್ಗಳಲ್ಲೋ ಅಥವಾ ಇನ್ಯಾವುದೋ ಮಾಧ್ಯಮಗಳಲ್ಲೋ ಬೇರೆ ಬೇರೆ ಮಂದಿಗೆ ಶೇರ್ ಮಾಡೋದು ಕೂಡ ಇದೆ. ಇದರ ಜೊತೆಗೆ ಫೇಸ್ಬುಕ್ ಕೂಡ ನಾವು ಶೇರ್ ಮಾಡಬಹುದಾದ ಅತ್ಯುತ್ತಮ ವೇದಿಕೆ. ಇವತ್ತು ಒಬ್ಬ ವ್ಯಕ್ತಿ, ಒಬ್ಬ ಜವಾಬ್ದಾರಿಯುತ ನಾಗರಿಕನಾಗಿ ಕೆಲಸ ಮಾಡುವಲ್ಲಿ ಫೇಸ್ಬುಕ್ ಅತ್ಯಂತ ಒಳ್ಳೆಯ ಕಲ್ಪನೆಯನ್ನು ಕೊಡ್ತಾ ಇದೆ ಅಥವಾ ಒಳ್ಳೆಯ ಅವಕಾಶವನ್ನು ಕೊಡ್ತಾ ಇದೆ. ಇವತ್ತು ನಾವು ಅನೇಕ ಸಂದರ್ಭಗಳಲ್ಲಿ ನಮ್ಮ ಸುತ್ತಮುತ್ತಲೂ ಏನೋ ಒಂದು ಘಟನೆಗಳು ಸಂಭವಿಸಿದಾಗ ಅದರ ಕುರಿತಾಗಿ ನಮಗೆ ಹೇಳುವಂತಹ ಅಭಿಪ್ರಾಯಗಳಿರ್ತದೆ, ಅಥವಾ ಯಾವುದೋ ಒಂದು ಸಂಗತಿಗಳ ಕುರಿತಾಗಿ ನಮಗೆ ಬರೆಯೋದಕ್ಕೆ ಅಭಿಪ್ರಾಯಗಳಿರ್ತದೆ, ಅಥವಾ ಇದೊಂದು ಸರಿಯಾಗಬೇಕು ಅಂತ ಹೇಳುವಂತಹ ಕಲ್ಪನೆಗಳು ನಮ್ಮಲ್ಲಿ ಇರ್ತದೆ. ಆ ಎಲ್ಲ ಸಂಗತಿಗಳನ್ನು ನಾವು ಇವತ್ತು ಫೇಸ್ಬುಕ್ ಮುಖಾಂತರ ಮಾಡೋದಕ್ಕೆ ಸಾಧ್ಯ ಇದೆ. ಮೊದಲೆಲ್ಲ ಪತ್ರಕರ್ತರ ಬರಲಿ, ಅವರೇ ಬರೀಲಿ, ಅವರ ಪತ್ರಿಕೆಯಲ್ಲಿ ಬರೆದಾದ ಮೇಲಷ್ಟೇ ಅದು ಬೇರೆಯವರಿಗೆ ತಿಳಿಯೋದಕ್ಕೆ ಸಾಧ್ಯ ಅಂತ ಹೇಳುವ ಕಲ್ಪನೆ ಇದ್ರೆ, ಈಗ ಅದರೊಂದಿಗೆ ಇದು ಕೂಡ ಸೇರಿಕೊಂಡಿದೆ. ನಾವೇ ನೇರವಾಗಿ ಒಂದು ವಿಷಯವನ್ನ ಫೇಸ್ಬುಕ್ನಲ್ಲಿ ಪ್ರಕಟಿಸಿ ಅನೇಕರ ಗಮನವನ್ನು ಸೆಳೆಯೋದಕ್ಕೆ ಸಾಧ್ಯ ಇದೆ. ತುಂಬ ಮಂದಿಗೆ ಈ ವಿಷಯವನ್ನ ತಲುಪಿಸೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಫೇಸ್ಬುಕ್ ಒಂದು ವಿಶೇಷ ವೇದಿಕೆಯಾಗಿ ಕಾಣಿಸಿಕೊಳ್ತದೆ. ಮಾಧ್ಯಮದ ಮೂಲಭೂತ ಆಶಯಗಳಲ್ಲಿ ಚರ್ಚೆಗೆ ಅವಕಾಶ ಕೊಡುವುದು ಕೂಡ ಇದೆ. ಪತ್ರಿಕೆಗಳು ಅಥವಾ ಟಿವಿ ವಾಹಿನಿಗಳು ಒಂದು ಚರ್ಚೆಯ ವೇದಿಕೆಯಾಗಿ ಕೆಲಸ ಮಾಡಬೇಕು ಅಂತ ಹೇಳುವಂಥದ್ದು. ಫೇಸ್ಬುಕ್ ಅದಕ್ಕೂ ಕೂಡ ಇವತ್ತು ಅವಕಾಶ ಮಾಡಿಕೊಡ್ತಾ ಇದೆ. ಫೇಸ್ಬುಕ್ನಲ್ಲಿ ಆಯಾ ದಿನದ ಆಯಾ ಘಟನೆಗಳ ಕುರಿತಾಗಿ ಸಾಕಷ್ಟು ವಿಸ್ತೃತವಾದ ಚರ್ಚೆ ನಡೆಯೋದನ್ನು ನಾವು ಗಮನಿಸ್ತೇವೆ. ಆ ಚರ್ಚೆಗಳಲ್ಲಿ ಸೀಮಿತ ಜನ ಮಾತ್ರ ಅಲ್ಲದೆ ಅಸೀಮಿತವಾಗಿ, ಅಂದರೆ ಅಸಂಖ್ಯಾತ ಮಂದಿ ಆ ಚರ್ಚೆಯಲ್ಲಿ ಭಾಗಿಯಾಗುವುದಕ್ಕೆ ಫೇಸ್ಬುಕ್ ಅವಕಾಶ ಕೊಡ್ತದೆ. ಪತ್ರಿಕೆ ಆದರೆ ಅದರದ್ದೇ ಆದ ನಿಯಮಗಳಿದೆ, ಅದರದ್ದೇ ಆದ ಮಿತಿಗಳಿದೆ. ಟಿವಿಗೂ ಅದರದ್ದೇ ಆದ ಮಿತಿಗಳಿದೆ. ಆದರೆ ಫೇಸ್ಬುಕ್ ಹಾಗಲ್ಲ, ಏಕಕಾಲಕ್ಕೆ ಅನೇಕ ಮಂದಿ ಒಂದೇ ಚರ್ಚೆಯಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗ್ತಾ ಇದೆ. ಹೀಗಾಗಿ ಫೇಸ್ಬುಕ್ಗೆ ಅತ್ಯಂತ ಹೆಚ್ಚು ಇವತ್ತು ಬೇಡಿಕೆ ಬಂದಿದೆ. ಇವತ್ತು ಫೇಸ್ಬುಕ್ ಜರ್ನಲಿಸಂ ಅಂತ ಹೇಳುವ ಕಲ್ಪನೆ ಅತ್ಯಂತ ಪ್ರಬಲವಾಗಿ ಬೆಳೆದು ಬರ್ತಾ ಇದೆ. ಅದಾಗಲೇ ನಾನು ಉಲ್ಲೇಖಿಸಿದ ಹಾಗೆ ನಮ್ಮ ಸುತ್ತಮುತ್ತಲಿನ ಯಾವುದಾದರೂ ಸಂಗತಿಯನ್ನು, ವಿಶೇಷವಾಗಿ ನಮ್ಮ ಊರಿನ ಕುಂದುಕೊರತೆಗಳನ್ನು ಜನಪ್ರತಿನಿಧಿಗಳ ಗಮನಕ್ಕೆ ತರೋದಿರಬಹುದು ಅಥವಾ ಸಂಬಂಧಪಟ್ಟ ಅಧಿಕಾರಿ ವರ್ಗದ ಗಮನಕ್ಕೆ ತರೋದಿರಬಹುದು, ಈ ಎಲ್ಲ ಕೆಲಸಗಳಿಗೆ ಫೇಸ್ಬುಕ್ ಸಹಾಯ ಮಾಡ್ತಾ ಇದೆ. ಹಾಗೆ ನೋಡಿದರೆ ಕ್ರಮಬದ್ಧವಾದ ರೀತಿಯಲ್ಲೇ ನಾವು ವ್ಯವಹರಿಸೋದಾದ್ರೆ ಅಥವಾ ನಿಯಮದ ಪ್ರಕಾರ ವ್ಯವಹರಿಸೋದಾದ್ರೆ, ನಾವು ಉದಾಹರಣೆಗೆ
ಒಂದು ರಸ್ತೆಯಲ್ಲಿ ಹೋಗುವಾಗ ಆ ರಸ್ತೆ ಸರಿಯಾಗಿ ಕೆಲಸ ನಿರ್ವಹಿಸ್ತಿಲ್ಲ ಅಥವಾ ಚೆನ್ನಾಗಿಲ್ಲ ಅಂತಂದ್ರೆ ನಾವೊಂದು ಅರ್ಜಿ ಬರೆದು ಸಂಬಂಧಪಟ್ಟವರಿಗೆ ಅದನ್ನು ಖುದ್ದಾಗಿ ತೆಗೆದುಕೊಂಡು ಹೋಗಿ ಸಂಪರ್ಕಿಸಿ ಅವ್ರ ಕೈಯಲ್ಲಿ ಕೊಟ್ಟು ನಾವು ಹೇಳಬೇಕು. ಆದರೆ ಇಂದಿನ ದಿನಮಾನಗಳಲ್ಲಿ ಅಂತಹ ತಾಳ್ಮೆ ಆಗಲಿ ಅಷ್ಟು ಸಮಯವಾಗಲಿ ಅನೇಕರ ಬಳಿ ಇಲ್ಲ. ಹಾಗಾಗಿ ಫೇಸ್ಬುಕ್ ಒಂದು ಒಳ್ಳೆಯ ವೇದಿಕೆ ಆಗ್ತಾ ಇದೆ. ನಾವು ದಾರಿಯಲ್ಲಿ ಹೋಗುವಾಗ ಒಂದು ರಸ್ತೆ ಕೆಟ್ಟಿದೆ ಅಂತಂದ್ರೆ ನಾವು ಧಾರಾಳವಾಗಿ ಒಂದು ಫೋಟೋವನ್ನು ತೆಗೆದು ಅದನ್ನು ಹಾಕಿ ಇದು ಯಾವ ರಸ್ತೆ ಏನಾಗಿದೆ ಅನ್ನೋದನ್ನ ಜನಪ್ರತಿನಿಧಿಗಳದ್ದು ಅಥವಾ ನಾನು ಆಗಲೇ ತಿಳಿಸಿದಂತೆ ಯಾರು ಸಂಬಂಧಪಟ್ಟ ಅಧಿಕಾರಿ ವರ್ಗಗಳಿರ್ತಾರೋ ಅವರ ಗಮನಕ್ಕೆ ತರುವುದಕ್ಕೆ ಸಾಧ್ಯ ಇದೆ. ಈಗಾಗಲೇ ಇಂತಹ ಪ್ರಕ್ರಿಯೆ ಸಾಕಷ್ಟು ಫೇಸ್ಬುಕ್ನಲ್ಲಿ ಪ್ರಚಲಿತದಲ್ಲಿದೆ ಮತ್ತು ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿದ ಉದಾಹರಣೆಗಳು ಬೇಕಾದಷ್ಟಿದೆ. ಹಾಗಾಗಿ ಫೇಸ್ಬುಕ್ ಅನ್ನ ಒಂದು ರೀತಿಯಲ್ಲಿ ನೋಡೋದಾದ್ರೆ ಪಾಸಿಟಿವ್ ಜರ್ನಲಿಸಂನ ಭಾಗವಾಗಿ ನಾವು ಗುರುತಿಸೋದಕ್ಕೆ ಸಾಧ್ಯ ಇದೆ. ಹಾಗೆಂತ ಹೇಳಿ ಫೇಸ್ಬುಕ್ನಲ್ಲಿ ಅದರದ್ದೇ ಆದ ಮಿತಿಗಳು ಹಾಗೂ ಅದರಲ್ಲಿ ನಾವು ಕಂಡುಕೊಳ್ಳಬಹುದಾದ ನಕಾರಾತ್ಮಕ ಸಂಗತಿಗಳು ಇವೆ, ಇಲ್ಲ ಅಂತಲ್ಲ. ಅನೇಕ ಸಂದರ್ಭಗಳಲ್ಲಿ ತುಂಬ ಕಳಪೆ ಮಟ್ಟದ ಭಾಷಾ ಪ್ರಯೋಗ, ಇನ್ನೊಬ್ಬರಿಗೆ ನೋವನ್ನುಂಟು ಮಾಡುವಂತಹ ರೀತಿಯಲ್ಲಿ ಆ ಧ್ವನಿಯಲ್ಲಿ ಬರೆಯುವಂತಹ ಕೆಲವೊಂದು ಸಂಗತಿಗಳು ಎಲ್ಲವನ್ನು ನಾವು ಗಮನಿಸ್ತೇವೆ. ಆದರೆ ಇದು ಗಮನಿಸಬೇಕಾದ ಸಂಗತಿ ಏನು ಅಂತಂದ್ರೆ, ಯಾರು ಆತರನಾದ ಕಳಪೆ ಭಾಷೆಯನ್ನು ಅಥವಾ ಬೈಗುಳದ ರೀತಿಯ ಭಾಷೆಯನ್ನು ಬಳಸ್ತಾರೋ ಅದು ಅವರವರ ವ್ಯಕ್ತಿತ್ವವನ್ನು ಅನಾವರಣಗೊಳಿಸುತ್ತದೆ ಬಿಟ್ಟರೆ ನಿಜಕ್ಕಾದ್ರೂ ಅದು ಫೇಸ್ಬುಕ್ನ ದೋಷ ಅಲ್ಲ. ನಾವದನ್ನು ಹೇಗೆ ಬಳಸಬೇಕು, ಸಾವಿರಾರು ಮಂದಿ ಲಕ್ಷಾಂತರ ಮಂದಿಯ ಮುಂದೆ ನಮ್ಮನ್ನು ನಾವು ತೆರೆದುಕೊಳ್ಳುವ ಹೊತ್ತಿನಲ್ಲಿ ನಮ್ಮ ವ್ಯಕ್ತಿತ್ವ ಹೇಗಿರಬೇಕು, ನಮ್ಮ ಭಾಷೆ ಹೇಗಿರಬೇಕು ಅಂತ ನಿರ್ಧರಿಸಬೇಕಾದವರು ನಾವೇ ಆಗಿರ್ತೇವೆ. ನಾವು ಈ ಹಿನ್ನೆಲೆಯಲ್ಲಿ ಯೋಚನೆ ಮಾಡಿ ಫೇಸ್ಬುಕ್ ಅನ್ನ ನಾವು ಇಡೀ ದೇಶದ ಕಲ್ಪನೆಯನ್ನು ಬಿಟ್ಟು ನನ್ನ ಊರಿನ ಕಲ್ಪನೆಗೆ ಬರೋಣ. ನನ್ನ ಊರನ್ನ ಸೊಗಸು ಮಾಡುವಲ್ಲಿ, ಇನ್ನಷ್ಟು ಅಭಿವೃದ್ಧಿ ಮಾಡುವಲ್ಲಿ ಈ ಫೇಸ್ಬುಕ್ ಅನ್ನ ನಾನು ಹೇಗೆ ಬಳಸಬಹುದು, ಇಲ್ಲಿಯ ಊರಿನ ಒಳ್ಳೆಯ ಸಂಗತಿಗಳನ್ನ ಮತ್ತೊಂದು ಊರಿಗೆ ತಿಳಿಸುವುದಕ್ಕಾಗಿ ನಾನು ಫೇಸ್ಬುಕ್ ಅನ್ನು ಹೇಗೆ ಬಳಸಿಕೊಳ್ಬಹುದು ಅಂತ ಯೋಚನೆ ಮಾಡೋದಕ್ಕೆ ಸಾಧ್ಯ ಇದೆ. ಸ್ನೇಹಿತರೆ, ನಮಗೆಲ್ಲ ಗೊತ್ತಿದೆ, ನಮ್ಮ ಮನೆಗಳಲ್ಲಿ, ಪಕ್ಕದ ಮನೆಗಳಲ್ಲಿ, ನಮ್ಮ ಬಂಧುಗಳ ಮನೆಗಳಲ್ಲಿ, ನಮ್ಮ ಪರಿಚಿತರ ಮನೆಗಳಲ್ಲಿ ಒಳ್ಳೊಳ್ಳೆಯ ಪ್ರತಿಭಾನ್ವಿತ ಮಕ್ಕಳಿದ್ದಾರೆ. ಆ ಮನೆಗಳಲ್ಲಿ ಒಳ್ಳೊಳ್ಳೆಯ ವಿಷಯಗಳಿರ್ತವೆ. ಅಥವಾ ನಮ್ಮ ಊರಿನ ಅಲ್ಲಿ ಒಂದಷ್ಟು ಮಂದಿ ಯುವಕರು ಸೇರಿಕೊಂಡು ಮಾಡುವಂತಹ ಒಳ್ಳೊಳ್ಳೆಯ ಸಂಗತಿಗಳಿರ್ತವೆ. ಈ ಎಲ್ಲದರ ಬಗ್ಗೆ ನಾಲ್ಕು ಸಾಲನ್ನು ನಾವು ಫೇಸ್ಬುಕ್ಕಲ್ಲಿ ಬರೆಯೋದಕ್ಕೆ ಸಾಧ್ಯ ಇದೆ. ಇದು ಏನನ್ನ ಅಂತಿಮವಾಗಿ ಮಾಡ್ತದೆ ಅಂತ ಕೇಳಿದ್ರೆ, ಒಂದು ಒಳ್ಳೆಯ ವಾತಾವರಣವನ್ನು ನಿರ್ಮಿಸೋದಕ್ಕೆ ಇದು ಸಹಾಯ ಮಾಡ್ತದೆ. ಆಗಲೇ ನಾನು ಹೇಳಿದಂತೆ ಪಾಸಿಟಿವ್ ಜರ್ನಲಿಸಂ, ಸಕಾರಾತ್ಮಕ ಪತ್ರಿಕೋದ್ಯಮವನ್ನು ಈ ತೆರನಾಗಿಯೂ ನಾವು ಸಾಕಾರಗೊಳಿಸೋದಕ್ಕೆ ಸಾಧ್ಯ ಇದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಯೋಚಿಸುವಾಗ ಫೇಸ್ಬುಕ್ ಅನ್ನುವಂಥದ್ದು ನಮ್ಮ ಕೈಯಲ್ಲಿ ಈ 21ನೇ ಶತಮಾನದಲ್ಲಿ ಇರುವಂತಹ ಬಹಳ ದೊಡ್ಡ ಅಸ್ತ್ರ ಅಂತ ಹೇಳ್ಬೋದು, ಬಹಳ ಒಳ್ಳೆಯ ವೇದಿಕೆ ಅಂತ ಹೇಳ್ಬೋದು. ಹಾಗಾಗಿ ಅದನ್ನು ಬಳಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಕಾರ್ಯಪ್ರವೃತ್ತರಾಗಬಹುದು, ಆಗಬೇಕು. ಮಾತ್ರ ಅಲ್ಲ, ಅದರ ಮೂಲಕ ಒಂದು ಒಳ್ಳೆಯ ಸುಂದರ ಸಮಾಜ ನಿರ್ಮಾಣಕ್ಕೆ ನಾವೆಲ್ಲರೂ ಕಾರಣರಾಗಬೇಕು ಅನ್ನೋದೇ ನನ್ನ ಆಶಯ. ಈ ವಿಡಿಯೋವನ್ನು ನೋಡಿದ ನಿಮಗೆಲ್ಲರಿಗೂ ಅತ್ಯಂತ ಪ್ರೀತಿಯ ವಂದನೆಗಳು. ದಯವಿಟ್ಟು ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸುಧಾನ ಕಿಟ್ಟಲ್ ಸೆಂಟರ್ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಳ್ತಾ ಇದ್ದೇನೆ. ಮತ್ತೊಮ್ಮೆ ನಿಮಗೆಲ್ಲರಿಗೂ ವಂದನೆಗಳು.